ಮಂಗಳೂರಿನ ಹೊರವಲಯದಲ್ಲಿರುವ ಶ್ರೀನಿವಾಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಎನ್ವಿಷನ್ 2022 ಜೂನ್ 14 ಮತ್ತು 15ರಂದು ಆಯೋಜಿಸಲಾಗಿದೆ ಎಂದು ಎಂಸಿಎ ವಿಭಾಗದ ಎಚ್ಒಡಿ ಡಾ ಶಶಿಧರ್ ಕಿಣಿ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಬಿಫಿಲ್ ಇಂಡಿಯಾ ಇದರ ಭಾರತದ ಕಾರ್ಯಾಚರಣೆಗಳ ಮುಖ್ಯಸ್ಥರಾದ ಸುಮಂತ್ ಪಡಿವಾಳ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಎ ಶಾಮರಾವ್ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಶ್ರೀನಿವಾಸ್ ಮಹಾವಿದ್ಯಾಲಯದ ಕುಲಪತಿಗಳಾದ ಸಿಎ ರಾಘವೇಂದ್ರ ರಾವ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಹಾಗೂ ಎ ಶಾಮರಾವ್ ಪ್ರತಿಷ್ಠಾನದ ಉಪಾಧ್ಯಕ್ಷ ಮತ್ತು ಶ್ರೀನಿವಾಸ್ ಮಹಾವಿದ್ಯಾಲಯದ ಸಹ ಕುಲಪತಿಗಳಾದ ಡಾ ಎ ಶ್ರೀನಿವಾಸ ರಾವ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಈ ರಾಷ್ಟ್ರಮಟ್ಟದ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚು ತಾಂತ್ರಿಕ ಮಹಾವಿದ್ಯಾಲಯದ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾವಣೆ ಮಾಡಿದ್ದಾರೆ. ಇನ್ನು ಜೂನ್ 14ರಂದು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಸ್ಪರ್ಧೆಗಳಾದ ಫಿಟ್ ಸ್ಟಾಪ್, ವಾಟರ್ ರಾಕೆಟ್, ಸೂಪರ್ 60, ನಿಧಾನ ಬೈಕ್ ರೇಸ್, ರೋಡ್ ರ್ಯಾಶ್, ಗೋ ಕಾರ್ಟ್, ಥ್ರಿಲ್ ಫಿಲ್, ಕೊಲಾಸ್, ಪೋಸ್ಟರ್, ಪ್ರಬಂಧ ಮಂಡನೆ, ಕ್ವಿಜ್, ವೆಬ್ ಡಿಸೈನಿಂಗ್, ಟ್ರೆಷರ್ ಹಂಟ್, ಕಾರ್ ರೇಸಿಂಗ್, ಮೆಮೊರಿ ಗೇಮ್, ಸೆಲ್ಫಿ ಕಂಟೆಸ್ಟ್, ರೋಬೋ ವಾರ್ಸ್, ಮಿಲಾಸ್, ಆವಿಷ್ಕಾರ್, ಟೆಕ್ ಶೌಟ್ ಇತ್ಯಾದಿ ಸ್ಪರ್ಧೆಗಳು ನಡೆಯಲಿದೆ. 15ರಂದು ಸಾಂಸ್ಕೃತಿಕ ಸ್ಪರ್ಧೆಗಳಾದ ನಾಟ್ಯ ಸ್ಪರ್ಧೆ, ಕಲಾಕುಂಚ, ಗಾನ, ನವರಸ, ಚೆಸ್, 5 ಜನರ ಫುಟ್ಬಾಲ್ ಪಂದ್ಯಾಟ, ಮಿಸ್ಟರ್ ಮಿಸಸ್ ಎನ್ವಿಷನ್ ಸ್ಪರ್ಧೆಗಳನ್ನು ವಿವಿಧ ವಿಭಾಗಗಳಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ನಗರದ ಹೊರವಲಯದ ಶ್ರೀನಿವಾಸ ತಾಂತ್ರಿಕ ಮಹಾವಿದ್ಯಾಲಯದ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಎನ್ವಿಷನ್ 2022 ಅನ್ನು ದಿನಾಂಕ 14/6/2022 ಮತ್ತು 15/6/2022ರಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಶ್ರೀ ಸುಮಂತ್ ಪಡಿವಾಳ್, ಬಿಫ್ಲಿ ಇಂಡಿಯಾ ಇದರ ಭಾರತದ ಕಾರ್ಯಾಚರಣೆಯ ಮುಖ್ಯಸ್ಥ ಇವರು ಉದ್ಘಾಟನೆ ಮಾಡಲಿರುವವರು. ಈ ಸಂದರ್ಭದಲ್ಲಿ ಎ ಶಾಮರಾವ್ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಶ್ರೀನಿವಾಸ ಮಹಾವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶ್ರೀ ಸಿಎ ರಾಘವೇಂದ್ರ ರಾವ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೂ ಎ ಶಾಮರಾವ್ ಪ್ರತಿಷ್ಠಾನದ ಉಪಾಧ್ಯಕ್ಷ ಮತ್ತು ಶ್ರೀನಿವಾಸ ಮಹಾವಿದ್ಯಾಲಯದ ಸಹ ಕುಲಪತಿಗಳಾದ ಡಾ ಎ ಶ್ರೀನಿವಾಸ ರಾವ್ ಅವರು ಆದರಣೀಯ ಅತಿಥಿಗಳಾಗಿ ಆಗಮಿಸಲಿರುವವರು. ಈ ರಾಷ್ಟ್ರಮಟ್ಟದ ತಾಂತ್ರಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚು ತಾಂತ್ರಿಕ ಮಹಾವಿದ್ಯಾಲಯದ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾವಣಿ ಮಾಡಿರುತ್ತಾರೆ ಹಾಗೂ ಸ್ಥಳದಲ್ಲೇ ನೋಂದಾವಣಿಗೂ ಅವಕಾಶ ಕಲ್ಪಿಸಲಾಗಿದೆ. ದಿನಾಂಕ 14ರಂದು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಸ್ಪರ್ಧೆಗಳಾದ ಫಿಟ್ ಸ್ಟಾಪ್, ವಾಟರ್ ರಾಕೆಟ್, ಸೂಪರ್ 60, ನಿಧಾನ ಬೈಕ್ ರೇಸ್, ರೋಡ್ ರ್ಯಾಶ್, ಗೋ ಕಾರ್ಟ್, ಥ್ರಿಲ್ ಫಿಲ್, ಕಾಲೇಜ್ ಪೋಸ್ಟರ್, ಪ್ರಬಂಧ ಮಂಡನೆ, ಕ್ವಿಜ್, ವೆಬ್ ಡಿಸೈನಿಂಗ್, ಟ್ರೆಜರ್ ಹಂಟ್, ಕಾರ್ ರೇಸಿಂಗ್, ಮೆಮೊರಿ ಗೇಮ್, ಸೆಲ್ಫಿ ಕಂಟೆಸ್ಟ್, ರೋಬೋ ವಾರ್ಸ್, ಮಿಲಾದ್, ಆವಿಷ್ಕಾರ್, ಟೆಕ್ ಶೌಟ್ ಇತ್ಯಾದಿ ಸ್ಪರ್ಧೆಗಳನ್ನು ಹಾಗೂ ದಿನಾಂಕ 15ರಂದು ಸಾಂಸ್ಕೃತಿಕ ಸ್ಪರ್ಧೆಗಳಾದ ನಾಟ್ಯ ಸ್ಪರ್ಧೆ, ಕಲಾಕುಂಚ, ಗಾನ, ನವರಸ, ಚೆಸ್, 5 ಜನರ ಫುಟ್ಬಾಲ್ ಪಂದ್ಯಾಟ, ಮಿಸ್ಟರ್ ಅಂಡ್ ಮಿಸೆಸ್ ಎನ್ವಿಷನ್ ಇತ್ಯಾದಿ ಸ್ಪರ್ಧೆಗಳನ್ನು ವಿವಿಧ ಭಾಗದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶ್ರೀನಿವಾಸಮಯ್ಯ ಡಿ ಅವರು ತಿಳಿಸಿರುತ್ತಾರೆ. ಈ ಎಲ್ಲಾ ಸ್ಪರ್ಧೆಗಳು ಪದವಿ ಪೂರ್ವ, ಸ್ನಾತಕೋತ್ತರ ಪದವಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದು, ಕೆಲವೊಂದು ಸ್ಪರ್ಧೆಗಳನ್ನು ಅಧ್ಯಾಪಕರುಗಳಿಗೂ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಚಾಲಕರಾದ ಡಾ ಪ್ರಸಾದ್ ಪಿ, ಸಹ ಪ್ರಾಧ್ಯಾಪಕರಾದ ರಾಕೇಶ್ ಮಲ್ಯ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.